ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮ. ಈ ಸರಣಿ ಕಾರ್ಯಕ್ರಮದಲ್ಲಿ ನಾನು ಪ್ರತಿ ಶನಿವಾರ 7:30ಕ್ಕೆ ನಿಮಗೆ ಅದೆಷ್ಟೋ ವಿಶೇಷ ಕ್ಷೇತ್ರದಲ್ಲಿ ಸಾಧಿಸಿದಂತಹ ಸಾಧಕಿಯರನ್ನು ಪರಿಚಯಿಸ್ತಾ ಇದ್ವಿ. ಭರತನಾಟ್ಯ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಾಧಿಸಿದವರು ಇವರು ವಿದುಷಿ ನಂದಿತಾ ಆಚಾರ್ಯ ಅವರು. ಆದರೆ ಭರತನಾಟ್ಯ ಅನ್ನೋದು ಒಂಥರ ವಿಶೇಷ. ಆ ಭರತನಾಟ್ಯ ಕಲಿಬೇಕಾದ್ರೆ ವಿಶೇಷವಾದ ಆಸಕ್ತಿ ಬೇಕು. ನಿಮಗೆ ಯಾವ ರೀತಿ ಹೇಗೆ ಆಸಕ್ತಿ ಬರುತ್ತೆ? ಹಾಗೆ ನಾನು ಸಣ್ಣದಿರುವಾಗಲೇ ಜಾಯಿನ್ ಆಗಿದ್ದದ್ದು ಡಾನ್ಸ್ ಕ್ಲಾಸಿಗೆ. ಮೇನ್ಲಿ ಭರತನಾಟ್ಯಂ. ಮೊದಲಿಗೆ ನನ್ನ ತಾಯಿ ಸುಮಂಗಲ ಆಚಾರ್ಯ ಅಂತ, ಅವರಿಗೆ ಡಾನ್ಸ್ ಕಲಿಬೇಕಂತ ತುಂಬ ಆಸೆ ಇತ್ತು. ಆದರೆ ಆಗಿನ ಕಾಲದಲ್ಲಿ ಅವ್ರಿಗೆ ಕಲೀಲಿಕ್ಕೆ ಆಗಿರಲಿಲ್ಲ. ಕೆಲವು ಸಲ ಒಂದ್ಸಲ ಲೇಟ್ ಆಗಿಬಿಡೋದು. ಅವಾಗ ಸರ್ ಬಂದಿದ್ದಾರೆ ಇಲ್ವಾ, ಸರ್ ಬಂದಿರೋ, ಬೇರೆಲ್ಲ ಮಕ್ಕಳು ಬಂದಿರೋರು, ನಾನು ಮಾತ್ರ ಒಬ್ಳು ಲೇಟ್. ನಂತರ ಸರ್ ನೋಡ್ತಿದ್ದೇನೆ ಬಾ ಅಂತ ಹೇಳೋರು. ಆ ನಂತರ ನಾನು ಸರ್ ಎಕ್ಸಾಮ್ ಆಗುವ ನಂತರ ನನಗೆ ಒಂದೊಂದಾಗಿ ಅರ್ಥ ಆಗಲಿಕ್ಕೆ ಶುರುವಾಯಿತು. ಡಾನ್ಸಲ್ಲಿ ಹೀಗೆ ಇದೆ, ನಮ್ಮ ಭರತನಾಟ್ಯ ಶೈಲಿಯಲ್ಲಿ ಇಂತಿಂಥ ಪದ್ಧತಿಗಳಿವೆ, ಇಷ್ಟು ಒಳ್ಳೆ ಡಾನ್ಸ್ ಫಾರ್ಮ್ ನಾನು ಯಾಕೆ ಬಿಡಬೇಕು ಅಂತ ನನ್ನ ಮನಸ್ಸಲ್ಲೇ ಕ್ವಶನ್ ಸ್ಟಾರ್ಟ್ ಆಯಿತು. ಹೌದು, ಮುದ್ರೆಗಳನ್ನು ಅಚ್ಚುಕಟ್ಟಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? 2 ವಿಧಗಳು ಮುದ್ರೆಗಳು ಇರುತ್ತವೆ, ಹಸ್ತಗಳು ಅಂತ. ಅದೊಂದು ಅಸಂಯುತ ಹಸ್ತಗಳು ಮತ್ತು ಸಂಯುತ ಹಸ್ತಗಳು ಅಂತ ಹೇಳಿ. ಇನ್ನೂ ಹಲವಾರು ಹಸ್ತಗಳಿವೆ, ಬಾಂಧವ್ಯ ಹಸ್ತಗಳು ಮತ್ತು ನವಗ್ರಹ ಹಸ್ತಗಳು, ದೇವತಾ ಹಸ್ತಗಳು. ಅದೆಲ್ಲ ತುಂಬ ಅಡ್ವಾನ್ಸ್ಡ್. ಅಂದರೆ ಫಸ್ಟ್ಗೆ ನಾವು ಅಸಂಯುತ ಹಸ್ತಗಳು ಮತ್ತು ಸಂಯುತ ಹಸ್ತಗಳು, ಇದು ಬೇಸಿಕ್ ಆಗ್ತದೆ. ಅರ್ಧಚಂದ್ರಶ್ಚ ಅರಾಲ ಶುಕತುಂಡಕಃ ಮುಷ್ಟಿಶ್ಚ ಶಿಖರಾಕ್ಯಶ್ಚ ಕಪಿತ್ತ ಕಟಕಾಮುಖಃ ಸೂಚಿ ಚಂದ್ರಕಲ ಪದ್ಮಕೋಶ ಸರ್ಪಶಿರಸ್ತತ ಮೃಗಶೀರ್ಷ ಸಿಂಹಮುಖೋ ಲಾಂಗೂಲೋ ಅಲಪದ್ಮಕಃ. ನಮ್ಮೂರ ಜಾಣೆ ಶನಿವಾರ ರಾತ್ರಿ 7:30ಕ್ಕೆ, ಮರುಪ್ರಸಾರ ಸೋಮವಾರ ರಾತ್ರಿ 7:30ಕ್ಕೆ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯಲ್ಲಿ.